ಮಗನನ್ನು ಕೊಲ್ಲುವುದು ಮಾತು ಅಂತ ಹೇಳು ಅಲ್ಲ, ತಾಯಿಗೆ ಆಗುತ್ತದೆ ಹೇಳು, ದುಃಖ ಆಗುತ್ತದೆ. ಆದ್ರೆ ಒಂದು ವಿಚಾರವನ್ನು ಹೇಳಿದ್ದಾನೆ, ಎಷ್ಟೇ ತಪ್ಪು ಮಾಡಲಿ 100ಕ್ಕಿಂತ ಮೇಲೆ ಹೋದ್ರೆ 100 ಸಹಿಸಿಯೇನು 101 ತಪ್ಪು ಮಾಡಿದ್ರೆ ಖಂಡಿತಕ್ಕೂ ಬಿಡುವುದಿಲ್ಲ ಎಂಬ ಹಾಗೆ ಲೆಕ್ಕ ಮಾಡುವಾಗ 101 ಮುಗಿಯಿತು ಅಂತ ಒಂದು ಮುಗಿತದೆ. ಅಷ್ಟು ತಪ್ಪು ಮಾಡಿದ್ದಾನೆ. ಇವನ ಪಾಪದ ಕೊಡ ತುಂಬುತ್ತಾ ಉಂಟು. ಆದ್ದರಿಂದ ಅವನನ್ನು ಕೊಲ್ಲುವುದಕ್ಕೆ ನಾನು ಅಲ್ಲ, ನೀನು ಅಲ್ಲ, ಧರ್ಮಜನೂ ಅಲ್ಲ. ದೇವರು ಮಾಡುವ ಕೆಲಸಕ್ಕೆ ನಾವ್ಯಾಕೆ ಅಡಿ ಮಾಡಬೇಕು? ಪೀಠದ ಆಸೆಗೆ ಬಂದೆಯ ನನ್ನ ಸುಟ್ಟು ಭಸ್ಮ ಮಾಡುತ್ತೇನೆ. ಮಾಡಬೇಕು ಅಂತ
ನನ್ನ ನಿನ್ನ ಹೊಗೆಯಿಂದ ನಿನ್ನೆ ಎದ್ದಲ್ಲ. ಮತ್ತೆ ಯಾವತ್ತಿನ ಉಪದೇಶದ ಮಗಳಾದಂತ ರುಕ್ಮಿಣಿ ನನಗೆ ಒಂದು ಮಗಳಾಗಿ ಬರಬೇಕಾಗಿತ್ತು. ಅವಳನ್ನು ಅಪಹರಿಸಿದೆಯೋ? ನಿಜ. ಮುಚ್ಚಬಾಯಿ. ಋಣ ಯಾರಿಗಿದೆಯೋ ಅಂತವರಿಗೆ ಹೆಣ್ಣು ಹೊಣ್ಣು ಬಂದು ರೈತದೆ. ಅದನ್ನು ಕೇಳುವುದಕ್ಕೆ ಬಂದ ಹಾಗೆ